ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 28ನೇ ಶ್ಲೋಕ. ಏತೇ ಚಾಂಸ ಕಲಾ ಪುಂಸ ಕೃಷ್ಣಾಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃದಯಂತಿ ಯುಗೆ ಯುಗೆ. ಮೇಲೆ ಉಲ್ಲೇಖಿಸಲಾಗಿರುವ ಎಲ್ಲ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗಗಳ ಭಾಗಗಳು ಆಗಿರುತ್ತಾರೆ. ಆದರೆ ಭಗವಾನ್ ಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಯಾವಾಗ ಭೂಮಿಯಲ್ಲಿ ನಿರೀಶ್ವರವಾದಿಗಳಿಂದ ಗೊಂದಲ ಉಂಟಾಗುವುದೋ ಆಗೆಲ್ಲ ಭಗವಂತನ ಭಕ್ತನ ಕಾಪಾಡುವುದಕ್ಕೋಸ್ಕರ ಅವತಾರ ಬೆತ್ತುತ್ತಾನೆ. ಉಳಿದದೆಲ್ಲ ಅಂದ್ರೆ ಕೃಷ್ಣನ ಸ್ವಾಂಶದ ಅಂಶದ ಅಂಶ. ಎಸ್, ಈಗ ಇದನ್ನ ಒಂದು ಈ ಬ್ರಹ್ಮ ಸಂಹಿತೆಯ ಶ್ಲೋಕದಿಂದ ನಾವು ಇದನ್ನು ತಿಳಿಯುವ. ಬ್ರಹ್ಮ ಸಂಹಿತ ಶ್ಲೋಕ ಎಂತ ಹೇಳ್ತಾ ಉಂಟು? ದೀಪಾರ್ಚಿರೇವೈ ದಶಾಂತರಂ ಅಭ್ಯುಪೇತ್ಯ ದೀಪಾಯತೆ ವಿವೃತ ಹೇತು ಸಮಾನ ಧರ್ಮ ಯಸ್ತದ್ಗೃಹೇವ ಚ ವಿಷ್ಣುತಯಾ ವಿಭಾತಿ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಈಗ ನಾವು ಮನೆಯಲ್ಲಿ ಕರೆಂಟ್ ಇಲ್ಲ, ಇನ್ವರ್ಟರ್ ಕೂಡ ಹಾಳಾಗಿದೆ. ಆಗ ನಾವು ಒಂದು ಕ್ಯಾಂಡಲ್ ಹೊತ್ತಿಸ್ತೇವೆ. ಮತ್ತೆ ಆ ಕ್ಯಾಂಡಲ್ನಿಂದ ನಾವು ಬೇರೆ ಎಲ್ಲ ರೂಮಿಗೆ ಇನ್ನೊಂದು 10 ಕ್ಯಾಂಡಲ್ ಹೊತ್ತಿಸ್ತೇವೆ. ಈಗ ಎಲ್ಲ ರೂಮಲ್ಲಿ ನಿಮಗೆ ಬೆಳಕು ಬಂದಿದೆ ಕ್ಯಾಂಡಲ್ನಿಂದ. ಈಗ ಒಂದು ಬೆಳಕು ಬೇರೆ ಇನ್ನೊಂದು ಬೆಳಕು ಬೇರೆ, ಆ ರೀತಿ ಉಂಟಾ? ಇಲ್ಲ, ಬೆಳಕು ಎಲ್ಲ ಸೇಮ್. ಆದ್ರೆ ಫಸ್ಟ್ ಕ್ಯಾಂಡಲ್ ಇಂದ ಅದು ಮೇನ್, ಉಳಿದ ಕ್ಯಾಂಡಲ್ ನಾವು ಹೊತ್ತಿಸೋದು. ಅದೇ ರೀತಿ ಕೃಷ್ಣ ಫಸ್ಟ್ ಕ್ಯಾಂಡಲ್. ಇದನ್ನ ನಾವು ತಿಳಿಬೇಕು. ಈ ಶ್ಲೋಕ ಬ್ರಹ್ಮ ಸಂಹಿತ ಶ್ಲೋಕ ಅದನ್ನು ಹೇಳ್ತಾ ಉಂಟು. ಅದು ನಮ್ಗೆ ಎಂತ ಆಗ್ತದೆ ಅಂದ್ರೆ ಅವ ದೊಡ್ಡವ ಇವು ದೊಡ್ಡ ಇಲ್ಲ, ಎಲ್ಲ ಕೃಷ್ಣನ ಅಂಶ, ಸ್ವಾಂಶ ಭಾಗ ಅಥವಾ ಸ್ವಾಂಶ ಭಾಗಗಳ ಭಾಗ. ಇದು ನಾವು ತಿಳಿಬೇಕು. ಹಾಗಾಗಿ ವಿಷ್ಣು ಅಥವಾ ಕಡಿಮೆ ಶಕ್ತಿ, ಕೃಷ್ಣನ ಜಾಸ್ತಿ ಆಗಿಲ್ಲ. ಆದ್ರೆ ಮೇನ್ ಕೃಷ್ಣನಿಂದ ಎಲ್ಲ ಬರುವಂಥದ್ದು. ನಿಮ್ಗೆ ನಾನು ತುಂಬಾ ಬಾರಿ ಹೇಳಿದ್ದೇನೆ, ಕೃಷ್ಣ, ಬಲರಾಮ್, ಸಂಕರ್ಷಣ, ನಾರಾಯಣ, 2ನೇ ಸಂಕರ್ಷಣ, 3 ಪುರುಷಾವತಾರ, ಮತ್ತೆ ಆ ಪುರುಷಾವತಾರದಲ್ಲಿ ಗರ್ಭೋದಕ ಶಾಹಿ ವಿಷ್ಣುವಿನಿಂದ ಬರುವಂತಹದ್ದು ಬ್ರಹ್ಮನಿಂದ ಶಿವ, ಮತ್ತೆ ಗರ್ಭೋದಕ ಶಾಹಿ ವಿಷ್ಣುದ ಎಕ್ಸ್ಪಾನ್ಷನ್ ಕ್ಷೀರೋದಕ ಶಾಹಿ ವಿಷ್ಣು, ಕ್ಷೀರೋದಕ ಶಾಹಿ ವಿಷ್ಣು ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ ಎಲ್ಲ ಜೀವಿಗಳು. ಈ ರೀತಿ ಉಂಟು. ಆದ್ರೆ ಈಗ ಕೃಷ್ಣನಲ್ಲಿ ಮತ್ತೆ ಕ್ಷೀರೋದಕ ಶಾಹಿ ವಿಷ್ಣುವಿನಲ್ಲಿ ಶಕ್ತಿ ಬೇರೆ, ಸೇಮ್. ಆದ್ರೆ ಮೇನ್ ಕೃಷ್ಣಾಸ್ತು ಭಗವಾನ್ ಸ್ವಯಂ. ಇದು ನಾವು ತಿಳಿಬೇಕು. ಮತ್ತೆ ಇದು ನಾವು ಹೇಗೆ ಆ ಕನ್ಕ್ಲೂಷನ್ಗೆ ಬರುವಂತದ್ದು? ಕನ್ಕ್ಲೂಷನ್ಗೆ ನಮಗೆ ನಂಬಿಕೆ ಸುಲಭದಲ್ಲಿ ಬರುವುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಆ ನಂಬಿಕೆ ಬಂದ್ರೆ ನಾವು ರ್ಯಾಪಿಡ್ ಗ್ರೋತ್ ಆಗ್ತದೆ ಭಕ್ತಿಯಲ್ಲಿ. ಸುಲಭದಲ್ಲಿ ಅದು ಕೃಷ್ಣ ಅಷ್ಟು ಸುಲಭದಲ್ಲಿ ಆ ನಂಬಿಕೆಯನ್ನು ಕೊಡುವುದಿಲ್ಲ ಕೃಷ್ಣನ ಮೇಲೆ. ಅದಕ್ಕೆ ಟೈಮ್ ಹಿಡಿತದೆ. ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಬೇಕು, ಸಾಧನೆ ಮಾಡ್ಬೇಕು, ಸಂಘ ಮಾಡ್ಬೇಕು, ಸೇವೆ ಮಾಡ್ಬೇಕು. ಈ ರೀತಿ ಮಾಡ್ತಾ 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 ಪ್ರಭುಪಾದ ಹೇಳ್ತಾರೆ, ಹಂತ ಹಂತವಾಗಿ ನಮ್ಗೆ ಆ ನಂಬಿಕೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಒಂದೇ ದಿವಸದಲ್ಲಿ ಇವತ್ತು ಬಂದು ಆದ್ರೂ ಕೂಡ ನಾನು ಅದರಲ್ಲಿ ಓದಿದ್ದೇನೆ, ಅದರ ಪ್ರಕಾರ ಹೀಗೆ ಉಂಟು, ಇದರಲ್ಲಿ ಹೀಗೆ ಉಂಟು, ಅದರಲ್ಲಿ ಹಾಗಾದ್ರೆ ಅವರು ಮೇನ್ ಅಲ್ಲ, ಬ್ರಹ್ಮ ಮೇನ್ ಅಲ್ಲ. ಕೆಲವರು ಹೇಳುದು ಈ ರೀತಿ ಹೇಳ್ತಾರೆ. ಹಾಗಾದ್ರೆ ಶಿವ ಮೇನ್ ಅಲ್ಲ, ಕೆಲವರು ದೇವಿ ಮೇನ್ ಅಲ್ಲ, ಈ ರೀತಿ ಹೇಳ್ತಾರೆ. ಅದು ನೋಡಿ, ಅದು ಟೋಟಲಿ ಅಂದ್ರೆ ಅದು ಔಟ್ ಆಫ್ ಟಾಪಿಕ್. ನಾವು ಎಲ್ಲಿ ಆರ್ಗ್ಯುಮೆಂಟ್ ಮಾಡ್ಬೇಕಂದ್ರೆ ವಿಷ್ಣು ಬಗ್ಗೆ ಎಂತಾದ್ರು ಹೇಳಿದ್ರೆ, ಈಗ ನರಸಿಂಹ, ವರಹ, ಕೂರ್ಮ ಅದ್ರ ಬಗ್ಗೆ, ನಾರಾಯಣ ಅದ್ರ ಬಗ್ಗೆ, ಕೃಷ್ಣ ಆಗ ನಾವು ಮಾತಾಡ್ಬೇಕು. ಪ್ರಭುಪಾದ ಹೇಳ್ತಾರೆ, ಆ ದೇವಿ ಶಿವದ ಎಲ್ಲ ತರ್ತಾರೆ, ಆಗ ನೀವು ಬಿಟ್ಬಿಡಿ. ಯಾಕಂದ್ರೆ ಅವ ತುಂಬಾ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ. ಈಗ ನೀನು 10th ಅಲ್ಲಿ ಇದೆಯಾ, 10th ಅಲ್ಲಿ ಇರೋದು ನೀವು ಮಾತಾಡು. ಹೇಗೆಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವವನಿಗೆ ಈಗ ಪ್ರಮೇಯ, ಥಿಯರಮ್, 10th ಅಲ್ಲಿ ನಮಗೆ ಥಿಯರಮ್ ಉಂಟು ಮ್ಯಾಥ್ಸ್ ಅಲ್ಲಿ. ಆ ಥಿಯರಮ್ ಅನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಮಾತಾಡಿದ್ರೆ ಹೇಗಾಗ್ತದೆ? ಅವನಿಗೆ ಅರ್ಥ ಆಗ್ಲಿಕ್ಕಿಲ್ಲ. 10th ಬಂದ ಮೇಲೆ ಅದರ ಬಗ್ಗೆ ಮಾತಾಡಿದ್ರೆ ಅವನಿಗೆ ಅರ್ಥ ಆಗ್ಬೋದು. ಅದೇ ರೀತಿ ವಿಷ್ಣುನ ಬಗ್ಗೆ ಕಂಪೇರ್ ಮಾಡುವಾಗ ನಮ್ಗೆ ಅಲ್ಲಿ ಈ ಶ್ಲೋಕವನ್ನು ಹೇಳ್ಬೋದು. ಇಲ್ಲದ್ರೆ ಆ ದೇವಿ, ಗಣಪತಿ ಮತ್ತೆ ಶಿವನ ಬಗ್ಗೆ ಇಲ್ಲಿಗೆ ಕೃಷ್ಣನ್ ಕಂಪೇರ್ ಮಾಡೋದಾದ್ರೆ ಜಸ್ಟ್ ನಾವು ಈಗ, ಯಾಕಂದ್ರೆ ಅವರು ಏನು ಗೊತ್ತಿಲ್ಲ ಅವರಿಗೆ. ಈ ರೀತಿ ನಾವು ಮಾಡ್ಬೋದು. ಹಾಗಾಗಿ ಇಲ್ಲಿ ಸ್ವಾಂಶಗಳ ಭಾಗಗಳು ಆಗಿರುತ್ತಾರೆ, ಸ್ವಾಂಶಗಳ ಭಾಗಗಳು ಆಗಿರುತ್ತಾರೆ. ಆದರೆ ಭಗವಾನ್ ಕೃಷ್ಣನ್ ಮಾತ್ರ ಮೂಲ ದೇವೋತ್ತಮ ಪರಮಪುರುಷನಾಗಿದ್ದಾನೆ.
ಕೃಷ್ಣಾತು ಭಗವಾನ್ ಸ್ವಯಂ. ಯಾವಾಗ ಭೂಮಿಯಲ್ಲಿ ನಿರೀಶ್ವರವಾದಿಗಳು ನೋಡಿ, ಈಗ ಕಲಿಯುಗದಲ್ಲಿ ಅಂತೂ ಭಾರತದಲ್ಲಿ ಈ ನಿರೀಶ್ವರವಾದಿಗಳು ತುಂಬಿ ತುಳುಕಿದ್ದಾರೆ. ಎಲ್ಲಿ ನೋಡಿದ್ರು ಮೆಡಿಟೇಷನ್ ಸೆಂಟರ್, ಅಲ್ಲಿ 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 ಗಲ್ಲಿ ಗಲ್ಲಿಯಲ್ಲಿ ಒಂದು ಅಂದ್ರೆ 1 ಕಿಲೋಮೀಟರ್ ಅಲ್ಲಿ 4 ಸಂಸ್ಥೆಗಳುಂಟು, ಅಲ್ಲಿ 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 ಅಲ್ಲಿ. ಹಾಗಾಗಿ ನಿರೀಶ್ವರವಾದಿಗಳಿಂದ ಗೊಂದಲ ಉಂಟಾಗುವುದೋ ಹಾಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡೋದಕ್ಕೋಸ್ಕರ. ಆ ನಿರೀಶ್ವರವಾದಿಗಳ ಬಗ್ಗೆ ಕೃಷ್ಣನಿಗೆ ಏನು ಕ್ಯಾರ್ ಇಲ್ಲ, ಅವರನ್ನು ಕೊಲ್ಲಿಗೆ ಬರುವುದಲ್ಲ. ಈಗ ಹೆಚ್ಚಿನವರು ಹೇಳುದು ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತ, ದುಷ್ಕೃತರನ್ನು ಕೊಲ್ಲಿಗೆ ಬರುವುದು ಅಲ್ಲ, ಪರಿತ್ರಾಣಾಯ ಸಾಧುನ ಭಕ್ತರನ್ನು ರಕ್ಷಿಸಲೇ ಬರುವುದು. ನೋಡಿ ಇಲ್ಲಿ ಹಾಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡುವುದಕ್ಕೋಸ್ಕರ, ಇದು ನಾವು ತಿಳಿಬೇಕು. ಅದಕ್ಕೆ ಅವತಾರ ವೆತ್ತುತ್ತಾನೆ. ಈಗ ಭಾವಾರ್ಥಕ್ಕೆ ಬರುವ ತುಂಬಾ ಬ್ಯೂಟಿಫುಲ್ ಭಾವಾರ್ಥ ನೋಡಿ. ಇದನ್ನು ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿ. ಇದು ಅಂದ್ರೆ ಈ ಶ್ಲೋಕ ನಿಮ್ಮನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡು ಹೋಗೋ ಶ್ಲೋಕ ಇದು. ಹಾಗಾಗಿ ದಯವಿಟ್ಟು ಬರೆದು ತಗೊಳ್ಳಿ ಈ ಶ್ಲೋಕವನ್ನು. ಎಸ್, ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕೀ ಜೈ. ಮೇಲಿನ ಶ್ಲೋಕದಲ್ಲಿ ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನು ಬೇರೆ ಅವತಾರಗಳಿಂದ ಭಿನ್ನ ಎಂಬುದನ್ನು ಗುರುತಿಸಲಾಗಿದೆ. ನಿರ್ನಿಮಿತ್ತ ದಯೆಯಿಂದ ಭಗವಂತನು ತನ್ನ ಆಧ್ಯಾತ್ಮಿಕ ನೆಲೆಯಿಂದ ಕೆಳಗೆ ಇಳಿಯುತ್ತಾನೆ ಎಂಬ ಕಾರಣದಿಂದ ಮಾತ್ರ ಆತನ ಹೆಸರನ್ನು ಉಳಿದ ಅವತಾರಗಳೊಂದಿಗೆ ಹೇಳಲಾಗುತ್ತದೆ. ಕೃಷ್ಣ ಬರುವಂತದ್ದು ಎಂತ ಹೇಳಿದಲ್ಲಿ ನಿರ್ನಿಮಿತ ಅಪಾರ ದಯ ಅಂತ ನಮ್ಮ ಮೇಲೆ, ಜೀವಿಗಳ ಮೇಲೆ. ಈಗ ಶುದ್ಧ ಭಕ್ತರನ್ನು ಕೂಡ ಕಲಿಸುವುದು ಅದಕ್ಕೆ, ನೀನು ಹೋಗಿ ಬದ್ಧ ಜೀವಿಗಳನ್ನು ಎಳ್ಕೊಂಡು ಬಾ ಅಂತ ಆ ದಯೆಯಲ್ಲಿ ಬರುವಂಥದ್ದು ಕೃಷ್ಣ. ಆಗ ಅವನನ್ನು ಕೂಡ ಅವತಾರ ಹೇಳ್ತಾರೆ, ಆದ್ರೆ ಅವತಾರ ಅಲ್ಲ, ದಯೆಯಲ್ಲಿ ಬರುವಂಥದ್ದು. ಅವತಾರ ಎಂದರೆ ಕೆಳಗೆ ಇಳಿಯುವುದು ಎಂದರ್ಥ. ಇಲ್ಲಿ ಕೆಳಗೆ ಬಂದ್ರೆ ಆಧ್ಯಾತ್ಮ, ಇಲ್ಲಿ ಬಂದ್ರೆ ಅದು ಅವತಾರ ಅಂತ ಅರ್ಥ. ಹಾಗೆ ಬರುವುದು ದಯೆಯಿಂದ, ನಮ್ಮ ಜೀವಿಗಳ ಮೇಲೆ ಅಪಾರ ದಯೆ. ತನ್ನ ಎಲ್ಲ ಅವತಾರಗಳಲ್ಲೂ ಸ್ವಯಂ ಭಗವಂತನು ಕೂಡ ಬೇರೆ ಬೇರೆ ಲೋಕಗಳಲ್ಲಿ ಭೌತ ಜಗತ್ತಿನ ಬೇರೆ ಬೇರೆ ಜೀವರಾಶಿಗಳ ಮಧ್ಯೆ ಕೆಲವು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಕೆಳಗೆ ಇರುತ್ತಾನೆ. ಅಂದ್ರೆ ನಿರ್ದಿಷ್ಟವಾದ ಕಾರ್ಯ ಉಂಟು. ಕೆಲವೊಮ್ಮೆ ಸ್ವಯಂ ತಾನೇ ಬರುತ್ತಾನೆ, ಕೆಲವು ಬಾರಿ ಆತನ ಬೇರೆ ಬೇರೆ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗದ ಭಾಗಗಳು ಅಥವಾ ಆತನಿಂದ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿ ಶಕ್ತಾವೇಶಗೊಂಡ ಆತನ ವಿಭಿನ್ನ ಅಂಶಗಳು ಭೌತಿಕ ಜಗತ್ತಿನಲ್ಲಿ ನಿರ್ದಿಷ್ಟವಾದ ಕಾರ್ಯ ನಿರ್ವಹಿಸಲು ಅವತರಿಸ್ತಾನೆ. ಕೆಲವೊಮ್ಮೆ ಅವ ಬರ್ತಾನೆ, ಇಲ್ಲದ್ರೆ ಬೇರೆಯವ್ರನ್ನು ಕಲಿಸ್ತಾನೆ. ಸ್ವಾಂಶ ರೂಪ ಅಥವಾ ಸ್ವಾಂಶ ರೂಪದ ಭಾಗಗಳಲ್ಲಿ ಈ ಸಮೃದ್ಧಿಯು ಅಂಶಿಕವಾಗಿ ಪ್ರಕಟವಾಗುತ್ತದೆ. ಅದಕ್ಕೆ ಕಾರಣ ಅಂದ್ರೆ ಆ ಸ್ವಾಂಶ ರೂಪದಲ್ಲಿ ಕೂಡ ಎಲ್ಲ ಕೃಷ್ಣನ ಶಕ್ತಿ ಉಂಟು. ಅದಕ್ಕೆ ಕಾರಣ ಕೆಲವು ನಿಶ್ಚಿತವಾದ ಕಾರ್ಯಗಳಿಗೆ ಭಗವಂತನ ವಿಭಿನ್ನ ಶಕ್ತಿಗಳ ಕೆಲವು ಪ್ರಕಟಣೆಗಳು ಅಗತ್ಯವಿರುತ್ತದೆ ಎಂಬುದು ಗಮನಿಸಬೇಕಾದ ಸಂಗತಿ. ಅಂದ್ರೆ ಎಲ್ಲ ಲೀಲೆಗೆ ಎಂತಾದ್ರು ಒಂದು ಕೃಷ್ಣನ ರೀಸನ್ ಉಂಟು. ಈಗ ಉದಾಹರಣೆ, ಒಂದು ಕೋಣೆಯಲ್ಲಿ ಸಣ್ಣ ವಿದ್ಯುತ್ ದೀಪಗಳು ಬೆಳಗುತ್ತಿವೆ ಎಂದರೆ ವಿದ್ಯುತ್ ಕೇಂದ್ರಗಾರದ ಶಕ್ತಿಯೇ ಅಷ್ಟು ಸೀಮಿತವಾದದ್ದು ಎಂದು ಭಾವಿಸಬಾರದು. ಹೇಗಂದ್ರೆ ಇದು ಹೇಗೆ ಹೇಳುವುದಂದ್ರೆ ನೋಡಿ, ಪ್ರಭುಪಾದ ಹೇಳ್ತಾರೆ, ಈಗ ಜನರು ಪ್ರಭುಪಾದ ಈ ಮುಸಲ್ಮಾನರನ್ನು ಕ್ರಿಶ್ಚಿಯನ್ನರನ್ನು ಖಂಡಿಸುವುದಿಲ್ಲ, ಆದ್ರೆ ಈ ಯಾರಿಗೆ ಜ್ಞಾನ ಇಲ್ಲ ಅಂದ್ರೆ ಭಾರತದಲ್ಲಿ ಇದು ಜಾಸ್ತಿ ಉಂಟು, ಟೋಟಲ್ ಖಂಡನೆ ಮಾಡುವಂಥದ್ದು. ಪ್ರಭುಪಾದ ಹೇಳ್ತಾರೆ ಅವರು ಕೂಡ ವೈಷ್ಣವರು. ಯಾಕೆಂದ್ರೆ ಮೊಹಮ್ಮದ್ ಹೇಳಿದ್ರು ನಾನು ಕೃಷ್ಣನ್, ನಾನು ದೇವರ ಸೇವಕ. ಜೀಸಸ್ ಹೇಳಿದ್ರು ನಾನು ದೇವರ ಮಗ. ಕೃಷ್ಣ ಹೇಳಿದ್ರು ನಾನು ದೇವರು. ಹಾಗಾಗಿ ಮೆಸೇಜ್ ಉಂಟು. ಆದ್ರೆ ಮೆಸೇಜ್ ಅಂದ್ರೆ ನೋಡಿ, ಈ ಶ್ಲೋಕ ಅದಕ್ಕೆ ರಿಲೇಟ್ ಆಗ್ತದೆ. ಈಗ ಎಂತ ಹೇಳುದು ಅಂದ್ರೆ, ವಿದ್ಯುತ್ ಕೇಂದ್ರದಿಂದ ಒಂದು ಹಟ್, ಸಣ್ಣ ಹಟ್ ಅಂದ್ರೆ ಒಂದು ರೂಮ್ ಎಂತ ಹೇಳುದು ಅದಕ್ಕೆ, ಈ ಕಾರ್ಮಿಕರೆಲ್ಲ ಅವರ ಈ ಸಾಮಾನೆಲ್ಲ ಇಡ್ತಾರಲ್ಲ, ಆ ಸಣ್ಣ ಒಂದು ಕೋಣೆ, ಅದಕ್ಕೆ ಕೂಡ ಕರೆಂಟ್ ಪಾಸ್ ಆಗ್ತದೆ. ಮತ್ತೊಂದು ದೊಡ್ಡ ಮನೆ, ಅದೇ ಕೂಡ ಕರೆಂಟ್ ಪಾಸ್ ಆಗ್ತದೆ. ಮತ್ತೊಂದು ದೊಡ್ಡ ಫ್ಯಾಕ್ಟ್ರಿ, ಅದೇ ಕೂಡ ಕರೆಂಟ್ ಪಾಸ್ ಆಗ್ತದೆ. ಹಾಗಾಗಿ ಯಾವ ಟೈಮಿಗೆ ಆ ಭಗವಂತ ಆ ಮೆಸೇಜ್ ಅನ್ನು ಅಲ್ಲಿ ಕೊಡ್ಲಿಕ್ಕೆ ಇತ್ತು, ಹಾಗಾಗಿ ಅಷ್ಟು ಕೊಟ್ಟ, ಇಲ್ಲಿ ಅಷ್ಟು ಕೊಡ್ಲಿಕ್ಕೆ ಅಷ್ಟು ಕೊಟ್ಟ.
ಆದ್ರೆ ಅದನ್ನು ಒಂದೊಂದು ಕಡಿಮೆ ಒಂದೊಂದು ಜಾಸ್ತಿ ನಾವು ಹೇಳುವಾಗಿಲ್ಲ. ಎಂತಂದ್ರೆ ಆ ಟೈಮ್ಗೆ ಅಷ್ಟು ಬೇಕಿತ್ತು, ಅಷ್ಟು ಕೊಟ್ಟಿದ್ದಾನೆ. ಅದೇ ವಿದ್ಯುತ್ ಕೇಂದ್ರಗಾರವು ಭಾರಿ ಭಾರಿ ಯಂತ್ರಗಾರಗಳಿಗೆ ಹೆಚ್ಚಿನ ಶಕ್ತಿಯನ್ನು ಒದಗಿಸುವ ಕಾರ್ಯನಿರ್ವಹಿಸುವಂತೆ ಮಾಡಬಹುದು. ಅದೇ ಅಂದ್ರೆ ಆ ವಿದ್ಯುತ್ ಕೇಂದ್ರ ಫ್ಯಾಕ್ಟರಿ ಕೂಡ ಕರೆಂಟ್ ಕೊಡ್ಬೋದು, ಒಂದು ಸಣ್ಣ ರೂಮಿಗೆ ಕೂಡ ಕೊಡ್ಬೋದು. ಅದೇ ರೀತಿ ಕೆಲವು ಬಾರಿ ಭಗವಂತನ ಅವತಾರಗಳು ಸೀಮಿತ ಶಕ್ತಿಯನ್ನಷ್ಟೇ ಪ್ರದರ್ಶಿಸಿದರೆ ಅದಕ್ಕೆ ಕಾರಣ ಆ ನಿಶ್ಚಿತ ಕಾಲದಲ್ಲಿ ಅಷ್ಟು ಶಕ್ತಿಯ ಪ್ರದರ್ಶನ ಸಾಕು ಎಂಬುದು ಅರ್ಥ. ಈಗ ಹೇಗಂದ್ರೆ ಎಂತ ಹೇಳೋದು, ಜನರು ಹೇಳುವಂಥದ್ದು ಈ ಎಂತ ಹೇಳಿದ್ರೆ ಕಂಪ್ಯಾರಿಸನ್ ಮಾಡ್ತಾರೆ, ಮುಸಲ್ಮಾನರದ್ದು ಸರಿ ಇಲ್ಲ, ಕ್ರಿಶ್ಚಿಯನ್ ಸರಿ ಇಲ್ಲ. ಆದ್ರೆ ಆ ಟೈಮಿಗೆ ಅಷ್ಟೇ ಬೇಕಿತ್ತು, ಕಾಲಕ್ಕೆ ತಕ್ಕ ಕೋಲ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಸ್ವಲ್ಪ ಶಕ್ತಿ ಕೊಟ್ಟ ಕೃಷ್ಣ. ಆದ್ರೆ ಯಾವ ಟೈಮ್ ಜಾಸ್ತಿ ಬೇಕೋ ಆಗ ಜಾಸ್ತಿ ಕೊಡ್ತಾನೆ, ಇದನ್ನು ನಾವು ತಿಳಿಬೇಕು. ಉದಾಹರಣೆಗೆ ಭಗವಾನ್ ಪರಶುರಾಮನ 21 ಬಾರಿ ಅವಿಧೇಯರಾದ ಕ್ಷತ್ರಿಯನು ಕೊಲ್ಲುವುದರ ಮೂಲಕ ಮತ್ತು ಭಗವಾನ್ ನರಸಿಂಹನ್ ಮಹಾಶಕ್ತಿಶಾಲಿಯಾಗಿ ನಾಸ್ತಿಕನ್ ಆದ ಹಿರಣ್ಯಕಶಿಪನ್ನು ಕೊಲ್ಲುವುದರ ಮೂಲಕ ಅಸಾಮಾನ್ಯ ಸಮೃದ್ಧಿಯನ್ನು ಪ್ರದರ್ಶಿಸ್ತಾನೆ. ಅಂದ್ರೆ ಪರಶುರಾಮ 21 ಬಾರಿ ಎಲ್ಲರನ್ನು ಕೊಲ್ತಾನೆ ಕ್ಷತ್ರಿಯರನ್ನು, ಮತ್ತೆ ನರಸಿಂಹ ಹಿರಣ್ಯಕಶಿಪನ್ನು ಕೊಲ್ತಾನೆ. ಆಗ ಅದು ಅಪರಿಮಿತ ಶಕ್ತಿ. ಹಿರಣ್ಯಕಶಿಪು ಎಷ್ಟು ಶಕ್ತಿಶಾಲಿ ಆಗಿನೆಂದರೆ ಬೇರೆ ಲೋಕದ ದೇವತೆಗಳನ್ನು ಆತನ ಹುಬ್ಬಿನ ಆಘಾತಕ ಕಾರಕ ಕೊಂಕಿನಿಂದ ನಡುಗಿ ಹೋಗುತ್ತಿದ್ದರು. ಎಂತಂದ್ರೆ ಅವ ದೇವತೆಗಳ ತಲೆ ನೀಗೆ ಇಡ್ತಿದ್ದಂತೆ, ಮತ್ತೆ ಚಟಲ್ ಅಂತ ಕೊಡ್ತಿದ್ದಂತೆ, ಅಷ್ಟು ಶಕ್ತಿಯಾಲಿ ಅಂತ ಎಲ್ಲ ಎದರ್ತಿದ್ರು ದೇವತೆಗಳು. ಭೌತಿಕ ಅಸ್ತಿತ್ವದ ಉನ್ನತ ಮಟ್ಟದಲ್ಲಿ ಇದ್ದಂಥ ದೇವತೆಗಳು ಅತ್ಯಂತ ಶ್ರೀಮಂತರಾದ ಮಾನವ ಜೀವಿಗಳನ್ನು ಆಯುಷ್ಯದ ಪ್ರಮಾಣದಲ್ಲಿ, ಸೌಂದರ್ಯದಲ್ಲಿ, ಸಂಪತ್ತಿನಲ್ಲಿ, ಪರಿಕರಗಳಲ್ಲಿ ಮತ್ತು ಉಳಿದ ಎಲ್ಲ ಅಂಶಗಳಲ್ಲಿ ಮೀರಿಸುವಂತಹದ್ದು. ಅಂದ್ರೆ ಈಗ ಮನುಷ್ಯರಿಗೆ ಮತ್ತೆ ದೇವತೆಗಳಿಗೆ ವ್ಯತ್ಯಾಸ ಎಂತಂದ್ರೆ ನೋಡಿ, ಒಂದು ಶ್ರೀಮಂತಿಕೆಯಲ್ಲಿ ಜಾಸ್ತಿ ಉಂಟು ಅವರಿಗೆ ದೇವತೆಗಳಿಗೆ. ಮತ್ತೆ ಆಯುಷ, ಇಲ್ಲಿ ನಾವು 100 ವರ್ಷ ಬದುಕಿದ್ರೆ ಬ್ರಹ್ಮಲೋಕದಲ್ಲಿ ಎಷ್ಟೋ ಕೋಟಿ ವರ್ಷ ಬದುಕಬಹುದಂತೆ, ಎಷ್ಟೋ ಕೋಟಿ. ಮತ್ತೆ ಸೌಂದರ್ಯ, ದೇವತೆಗಳ ಗಂಧರ್ವರೆಲ್ಲ ತುಂಬಾ ಚಂದ ಕಾಣ್ತಾರೆ. ಅಂದ್ರೆ ನೀವು ನೋಡಿದ್ರೆ ಅಲ್ಲಿ ಈಗ ಗಂಡನಿಗೆ ಹುಡುಗನಿಗೆ ಹುಡುಗಿಯ ಮೇಲೆ ಅಟ್ರಾಕ್ಷನ್, ಹುಡುಗಿಗೆ ಹುಡುಗನ ಮೇಲೆ ಅಟ್ರಾಕ್ಷನ್. ಪ್ರಭುಪಾದ ಹೇಳ್ತಾರೆ ಈಗ ಇಲ್ಲಿ ತುಂಬಾ ಸೌಂದರ್ಯ, ಅಂದ್ರೆ ಈಗ ಫಿಲ್ಮ್ ಆಕ್ಟರ್ಸ್ನೆಲ್ಲ ಎಂತ ಚಂದ, ಹುಡುಗರಿಗೆಲ್ಲ ಆ ರೀತಿ ಇರ್ತದೆ, ಆ ರೀತಿ ಚಂದ. ಆದ್ರೆ ಪ್ರಭುಪಾದ ಹೇಳುವಂತದ್ದು ಈ ಗಂಧರ್ವರು ಅಂದ್ರೆ ದೇವತೆಗಳಲ್ಲಿ ಆ ಲೋಕದ ಸ್ವರ್ಗಲೋಕದಲ್ಲಿ ಅವರು ತುಂಬಾ ಚಂದ ಅಂತ. ಅವ್ರು ನೋಡಿದ್ರೆ ನಾವು ಅಲ್ಲಿಗೆ, ಈಗ ನೋಡಿ ರಂಬೆ ಊರ್ವಶಿ ಎಲ್ಲ ನೋಡಿದ್ರೆ ನಾವು ಅಲ್ಲೇ ಮೆಲ್ಟ್ ಆಗ್ತೇವೆ. ಆದ್ರೆ ಪ್ರಭುಪಾದ ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಅಂತ ಕೃಷ್ಣ ಲೋಕದಲ್ಲಿ ಅಂತೆ, ನೀವು ಎಣಿಸಿ. ಹಾಗಾಗಿ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ಸೌಂದರ್ಯದಲ್ಲೂ ತುಂಬಾ, ಸಂಪತ್ತಿನಲ್ಲಿ, ಪರಿಕರಗಳು ಮತ್ತು ಉಳಿದ ಎಲ್ಲ ಅಂಶಗಳಲ್ಲಿ ಮೀರಿಸುವಂತ ನಮ್ಮ ಮನುಷ್ಯರಿಗಿಂತ ತುಂಬಾ ಪಟ್ಟು ಜಾಸ್ತಿ ಅವರದು. ಆದರೂ ಹಿರಣ್ಯಕಶಿಪು ಎಂದರೆ ಅವರು ಭಯ ಪಡ್ತಿದ್ರು. ನೋಡಿ ಇಲ್ಲಿ ಕಂಪ್ಯಾರಿಸನ್ ನೋಡಿ, ಪ್ರಭುಪಾದ್ ಹೇಗೆ ಕಂಪ್ಯಾರಿಸನ್ ಕೊಡ್ತಾ ಇದ್ದಾರೆ. ಆದ್ದರಿಂದ ಭೌತಿಕ ಜಗದಲ್ಲಿ ಹಿರಣ್ಯಕಶಿಪು ಎಂಥ ಶಕ್ತಿಶಾಲಿ ಆಗಿದ್ದು ಎಂಬುದನ್ನು ನಾವು ಸುಲಭವಾಗಿ ಊಹಿಸಬಹುದು. ಇದನ್ನು ಯಾಕೆ ಪ್ರಭುಪಾದಲ್ಲಿ ಕಂಪೇರ್ ಮಾಡಿದ್ದಾರೆ ಅಂದ್ರೆ, ಈ ಹಿರಣ್ಯಕಶಿಪನ ಎದುರು ಈಗ ಸೋಕಾಲ್ಡ್ ನಮ್ಮ ಭೌತಿಕ ಲೋಕದಲ್ಲಿ ತುಂಬಾ ಶ್ರೀಮಂತಿಗೆ ಶಕ್ತಿಶಾಲಿ ಎಲ್ಲ ಇರ್ತಾರೆ, ಅವರು ಹಿರಣ್ಯಕಶಿಪನ ಎದುರು ಏನೂ ಅಲ್ಲ. ಅಂತ ಹಿರಣ್ಯಕಶಿಪನ್ನು ನರಸಿಂಹ ಕೊಂದ. ಇದನ್ನು ತರಲಿಕ್ಕೋಸ್ಕರ ಪ್ರಭುಪಾದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಭೌತಿಕ ಹಿರಣ್ಯಕಶಿಪು ಎಂತ ಶಕ್ತಿಯಾಗಿದ್ದು ಎಂಬುದನ್ನು ನಾವು ಸುಲಭವಾಗಿ ಊಹಿಸಬಹುದು. ಆದರೆ ಅಂತ ಹಿರಣ್ಯಕಶಿಪನ್ನು ಕೂಡ ಭಗವಾನ್ ನರಸಿಂಹನು ತನ್ನ ಉಗುರುಗಳಿಂದ ಛಿದ್ರವಾಗಿ ಸೀಳಿ ಹಾಕಿದ್ದಾನೆ. ಅಂತ ಶಕ್ತಿಶಾಲಿ ದೇವತೆಗಳು ಎದುರುವಂತ ಶಕ್ತಿಶಾಲಿಯಾದ ಹಿರಣ್ಯಕಶಿಪನ್ನು ಭಗವಂತ ಛಿದ್ರವಾಗಿ ಸೀಳಿ ಹಾಕಿದ್ದಾನೆ. ಹಾಗಾದ್ರೆ ನಮ್ಮ ಅವಸ್ಥೆ ಏನು? ನಾವೀಗ ಹೇಳ್ತೇವೆ ಹೆಚ್ಚಿನವರು, ಸೈಂಟಿಸ್ಟ್ನವರು, ಅವರು ಇವರೆಲ್ಲ ನಾವು ತುಂಬಾ ಶಕ್ತಿಶಾಲಿ ಶ್ರೀಮಂತರು. ಇಲ್ಲ ಸರ್, ಹೇಗೆ ನರಸಿಂಹ ಹಿರಣ್ಯಕಶಿಪವನ್ನು ಉಗುರಿಂದ ಹೇಗೆ ಛಿದ್ರಿ ಮಾಡಿದ್ದಾನೆ, ನಮ್ದು ಕೂಡ ಅದೇ ಅವಸ್ಥೆ ಅಂತ ಪ್ರಭುಪಾದಲ್ಲಿ ನಮಗೆ ಹೇಳಿದ್ದಾನೆ. ಇದರ ಅರ್ಥ ಭೌತಿಕವಾಗಿ ಶಕ್ತಿಶಾಲಿಯಾದ ಯಾರು ಭಗವಂತನ ನಖಶಕ್ತಿಯನ್ನು ಎದುರಿಸಲಾರದೆಂಬುದು. ಭೌತಿಕವಾದ ಎಷ್ಟೇ ಶಕ್ತಿಶಾಲಿ ನಾವಾಗ್ಲಿ, ಆದ್ರೆ ಕೃಷ್ಣನನ್ನು ನಾವು ನೋಡ್ಲಿಕ್ಕೆ ಚಾನ್ಸೇ ಇಲ್ಲ, ಎದುರಿಸ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಅದೇ ರೀತಿಯಲ್ಲಿ ಜಮದಗ್ನಿಯು ಅಂದ್ರೆ ನಮ್ಮ ಪರಶುರಾಮ ಭಗವತ್
ತಮ್ಮ ತಮ್ಮ ರಾಜ್ಯಗಳಲ್ಲಿ ಸ್ಥಾಪಿತರಾಗಿದ್ದ ಅವಿಧೇಯರಾದ ಪೃಥ್ವಿ ಪೃಥ್ವಿ ಪೃಥ್ವೀಪತಿಗಳನ್ನು ಕೊಲ್ಲುವುದಕ್ಕಾಗಿ ಭಗವತ್ ಶಕ್ತಿಯನ್ನು ಪ್ರದರ್ಶಿಸಿದನು. ಪರಶುರಾಮ ಕೂಡ ಎಲ್ಲ ಕ್ಷತ್ರಿಯನ್ನು ಕೊಲ್ಲಿಕ್ಕೆ ಶಕ್ತಿಯನ್ನು ಪ್ರದರ್ಶಿಸಿದನು. ಭಗವಂತನ ಶಕ್ತಿಯಾವೇಶದ ಅವತಾರವಾದ ನಾರದ ಮತ್ತು ಸ್ವಾಂಶ ಅವತಾರವಾದ ವರಹ, ಅದೇ ರೀತಿ ಪರೋಕ್ಷವಾಗಿ ಶಕ್ತಿಯಾವೇಶದ ಭಗವಾನ್ ಬುದ್ಧ ಜನಸಾಮಾನ್ಯ ದೈವ ಶ್ರದ್ಧೆಯನ್ನು ಹುಟ್ಟಿಸಿದರು. ಇವರೆಲ್ಲ ದೈವ ಶ್ರದ್ಧೆಯನ್ನು ಹುಟ್ಟಿಸಿದರು. ರಾಮ ಮತ್ತು ಧನ್ವಂತರಿ ಭಗವಂತನ ಕೀರ್ತಿಯನ್ನು ಪ್ರದರ್ಶಿಸಿದ್ದಾರೆ. ಬಲರಾಮ, ಮೋಹಿನಿ ಮತ್ತು ವಾಮನ ಭಗವಂತನ ಸೌಂದರ್ಯವನ್ನು ಪ್ರದರ್ಶಿಸಿದರು. ದತ್ತಾತ್ರೇಯ, ಮತ್ಸ್ಯ, ಕುಮಾರ ಮತ್ತು ಕಪಿಲರು ಭಗವಂತನ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರದರ್ಶಿಸಿದರು. ನರ ಮತ್ತು ನಾರಾಯಣ ಋಷಿಗಳು ಭಗವಂತನ ವೈರಾಗ್ಯಗಳನ್ನು ಪ್ರದರ್ಶಿಸಿದರು. ಹೀಗೆ ಭಗವಂತನ ಬೇರೆ ಬೇರೆ ಅವತಾರಗಳು ಪ್ರತ್ಯಕ್ಷವಾಗಿಯೂ ಅಥವಾ ಪರೋಕ್ಷವಾಗಿ ಆತನ ಬೇರೆ ಬೇರೆ ಲಕ್ಷಣಗಳನ್ನು ಪ್ರದರ್ಶಿಸಿದವು. ಆದರೆ ಆದಿಪುರುಷನಾದ ಭಗವಾನ್ ಕೃಷ್ಣನು ಮಾತ್ರ ದೇವೋತ್ತಮ ಪರಮಪುರುಷನ ಎಲ್ಲ ಲಕ್ಷಣಗಳನ್ನು ಪ್ರದರ್ಶಿಸಿದನು. ಆದ್ದರಿಂದಲೇ ಆತನು ಬೇರೆಲ್ಲ ಅವತಾರಗಳ ಮೂಲ ಆಕಾರ ಎಂಬುದು ನಿಶ್ಚಿತವಾಗುವುದು. ಗೋಪಿಕಾ ಸ್ತ್ರೀಯರೊಂದಿಗೆ ಕೃಷ್ಣನು ನಡೆಸಿದ ಲೀಲೆಗಳು ಅವನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿದೆ. ನೋಡಿ, ಈಗ ಹೆಚ್ಚಿನವರಿಗೆ ಈ ಯಂಗ್ ಅಂತಲ್ಲ, ಪ್ರಾಯದ ಮೇಲೆ ಕೂಡ ಹೆಚ್ಚಿನವರಿಗೆ ಸೆಕ್ಸ್ ಅಂದ್ರೆ ಈ ಕಾಮ. ನಾನು ಈ ಪುಸ್ತಕ ವಿತರಣೆಯಲ್ಲಿ ಒಂದು 2016 ಒಮ್ಮೆ ಒಂದು 4-5 ಹುಡುಗರು ಬಂದು ಕೃಷ್ಣ ಗೋಪಿಗೆಯವರಿಗೆ ಇದು ಮಾಡಿದೆ, ನಾವು ಕೂಡ ಮಾಡ್ತೇವೆ, ಜನರಿಗೆ ಇಮಿಡಿಯೇಟ್ ಮಾಡ್ಲಿಕ್ಕೆ. ಆದರೆ ಅದು ಶುದ್ಧ ಪ್ರೇಮ, ಇದು ಕಾಮ. ಹೇಗೆ ಅಂದ್ರೆ ನೋಡಿ, ಈಗ ಬ್ರಹ್ಮನ ರಾತ್ರಿ ಆಗ್ತದಲ್ಲ, ಆ ದಿನ ಎಂಡ್ ಆದ ಕೂಡಲೇ ರಾತ್ರಿ ಸ್ಟಾರ್ಟ್ ಆಗ್ತದೆ. ರಾತ್ರಿ ಅಂದ್ರೆ ಒಂದು ಕಲ್ಪ ಅಂದ್ರೆ 430 ಕೋಟಿ ವರ್ಷ. ಮತ್ತೆ ಬ್ರಹ್ಮನ ಆ ರಾತ್ರಿಯಾಗಿ ಬ್ರಹ್ಮ ಬೆಳಿಗ್ಗೆ ಹೇಳುವಾಗ ವಾಪಸ್ ಸೃಷ್ಟಿ ಮಾಡ್ತಾನೆ. ಆಗ ಕೃಷ್ಣ ಆ ರಾಸಲೀಲೆಯನ್ನು ಸ್ಟಾಪ್ ಮಾಡುವಂಥದ್ದು. ನೋಡಿ, 430 ಕೋಟಿ ವರ್ಷ ಕೃಷ್ಣನ ಒಂದು ರಾತ್ರಿ, ಬ್ರಹ್ಮನ ರಾತ್ರಿ ಕೃಷ್ಣನ ರಾಸನೃತ್ಯ ಆಗ್ತದೆ. ನಮ್ಗೆ ಇಲ್ಲಿ ಒಂದು ಅರ್ಧ ಗಂಟೆ ಡ್ಯಾನ್ಸ್ ಮಾಡ್ಲಿಕ್ಕೆ ನಮ್ಗೆ ಸಾಕಾಗ್ತದೆ. ಹಾಗೆ ಎಣಿಸಿ, ಅದು ಕಾಮವ ಪ್ರೇಮ, ಅದು ಟೋಟಲ್ ಪ್ರೇಮ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಎಲ್ಲರಿಗೂ ಈಗ ಎಂತ ಜಾಂಡೀಸ್ ಇದ್ದವನಿಗೆ ಎಲ್ಲವೂ ಹಳದಿ ಕಾಣ್ತದೆ. ಹಾಗಾಗಿ ಕಾಮ ಇದ್ದ ಕಾರಣ ನಮ್ಗೆ ಅದು ಕೂಡ ಕಾಮ ಕಾಣ್ತದೆ. ಆದ್ರೆ ಅದು ಕಾಮ ಅಲ್ಲ, ಅದು ಪ್ರೇಮ. ನೋಡಿ, ಅದು ಅಂತರಂಗ ಶಕ್ತಿ, ಕೃಷ್ಣನ ಇಂಟರ್ನಲ್ ಪೊಟೆನ್ಸಿ ಅಭಿವ್ಯಕ್ತಿ ಆಗಿದೆ. ಇದೇ ಭಗವಾನ್ ಶ್ರೀಕೃಷ್ಣ ಪ್ರದರ್ಶಿಸಿರುವ ಅತ್ಯಂತ ಅಸಾಮಾನ್ಯವಾದ ಲಕ್ಷಣ. ನಮ್ಗೆ ಆಗ್ಲಿಕ್ಕಿಲ್ಲ. ಈಗ ಹೇಗಂದ್ರೆ ಚೈತನ್ಯ ಮಹಾಪ್ರಭು ಈ ಇನಿಷಿಯಲ್ ಆಗಿ ಸ್ಟಾರ್ಟಿಂಗ್ ಅವರು ಮಾಯಾಪುರಲ್ಲಿ ಈ ಶಿವಸಾಂಗನ್ ಅವರ ಮನೆಯಲ್ಲಿ ಬಾಗಿಲಾಗಿ 12 ಗಂಟೆ ಕುಣಿತಾ ಇದ್ರು. ಅದು ಕೂಡ ಹೇಗೆ ಕುಣಿಯುವಂಥದ್ದು, ಕಾಲಲ್ಲಿ ಮೇಲೆ ಟೋಟಲ್ ಟ್ರಾನ್ಸ್. ಮತ್ತೆ ಜಗನ್ನಾಥಪುರಿಯಲ್ಲಿ ರಥಯಾತ್ರೆಯಲ್ಲಿ ಚೈತನ್ಯ ಮಹಾಪ್ರಭು 5-6 ಗ್ರೂಪ್, ಅಂದ್ರೆ ಎಲ್ಲ ಗ್ರೂಪಲ್ಲಿ ಚೈತನ್ಯ ಮಹಾಪ್ರಭು ಹಾರುವುದು ಅಂದ್ರೆ ಮೇಲೆ ಹಾರುವಂಥದ್ದು, ಕಾನ್ಸ್ಟೆಂಟ್ ಆಗಿ, ಅಂದ್ರೆ 24 ಗಂಟೆ ಈ ರೀತಿ ಒಟ್ಟು ಕುಣಿಯುವಂಥದ್ದು. ಅದು ನಮ್ಗೆ ಆಗ್ಲಿಕ್ಕಿಲ್ಲ. ಅದೇ ರೀತಿ ರಾಸನೃತ್ಯ ಕೂಡ ಟೋಟಲ್ ಟ್ರಾನ್ಸ್ಜೆಂಡರ್, ಅದು ಆಧ್ಯಾತ್ಮಿಕ, ಟೋಟಲ್ ದಿವ್ಯವಾದದ್ದು. ನಮ್ಗೆ ಹೇಗೆ ಅಂದ್ರೆ ನಮ್ಗೆ ಕಾಮ ಇದ್ದ ಕಾರಣ ಅದು ಕೂಡ ನಮ್ಗೆ ಕಾಮದ ದೃಷ್ಟಿಯಲ್ಲಿ ತರ್ತೇವೆ. ಅದು ಕಾಮ ಅಲ್ಲ, ಶುದ್ಧ ಪ್ರೇಮ. ಓಕೆ, ಇದೇ ಭಗವಾನ್ ಶ್ರೀಕೃಷ್ಣ ಅತ್ಯಂತ ಅಸಾಮಾನ್ಯವಾದ ಲಕ್ಷಣ. ಹಾಗಾಗಿ ಎಲ್ಲ ಜನರಿಗೆ ಕೃಷ್ಣನ ಇಮಿಟೇಟ್ ಮಾಡ್ಲಿಕ್ಕೆ ನಾವು ಕೂಡ ರಾಸನೃತ್ಯ ಮಾಡ್ತೇವೆ. ಅದರಲ್ಲಿ ನೋಡಿ, ಗೋಪಿಗೆಯರೊಂದಿಗೆ ಶ್ರೀಕೃಷ್ಣ ನಡೆಸಿದ ಲೀಲೆಗಳು ಕೇವಲ ದೈಹಿಕ ಪ್ರೇಮದ ಅಭಿವ್ಯಕ್ತಿ ಎಂಬಂತೆ ಮೇಲ್ನೋಟಕ್ಕೆ ಕಂಡರೂ ಆಧ್ಯಾತ್ಮಿಕ ಅಸ್ತಿತ್ವದ ಆನಂದ ಮತ್ತು ಅರಿವಿನ ಅಭಿವ್ಯಕ್ತಿ ಆಗಿವೆ. ಟೋಟಲ್ ದಿವ್ಯವಾದದ್ದು, ಅದು ಈ ಕಾಮ ಅಲ್ಲ. ಪ್ರಭು ಹೇಳ್ತಾರೆ, ಗೋಲೋಕದಲ್ಲಿ ಈ ಬಂಗಾರ ಉಂಟು, ಇಲ್ಲಿ ಬರುವಾಗ ಕಬ್ಬಿಣ ಆಗ್ತದೆ. ಗೋಲೋಕದಲ್ಲಿ ಪ್ರೇಮ ಉಂಟು, ಇಲ್ಲಿ ಬರುವಾಗ ಕಾಮ ಆಗ್ತದೆ. ಎಲ್ಲ ಉಲ್ಟಾ ಆಗುವಂಥದ್ದು. ಗೋಪಿಗರನ್ನು ಕೃಷ್ಣನ ನಿರ್ದಿಷ್ಟ ಆಕರ್ಷಣೆ ಲೀಲೆಗಳನ್ನು ಯಾರು ಅಪಾರ್ಥ ಮಾಡಿಕೊಳ್ಳಬಾರದು. 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣನ ಆಧ್ಯಾತ್ಮಿಕ ಲೀಲೆಗಳನ್ನು ಭಾಗವತ ವರ್ಣಿಸುತ್ತದೆ. ನೋಡಿ, ಈ ಭಾಗವತದಲ್ಲಿ ಈಗ ನಾವು ಮೊದಲ ಸ್ಕಂದದಲ್ಲಿ ಇದ್ದೇವೆ, 3ನೇ ಅಧ್ಯಾಯ. 10ನೇ ಸ್ಕಂದದಲ್ಲಿ ಯಾಕೆ ಗೋಪಿಕೆಯರ ಇದನ್ನು ಕೊಟ್ಟಿದ್ದಾರೆ? ಯಾಕೆಂದ್ರೆ ನಾವು 9 ಸ್ಕಂದ ಓದುವಾಗ ನಾವು ಕರೆಕ್ಟ್ ಆಗ್ತೇವೆ, ಅಂದ್ರೆ ಒಂದು ಭಕ್ತರಾಗ್ತೇವೆ. ಆಗ ನಮ್ಗೆ ಅದು ಅರ್ಥ ಆಗ್ತದೆ. ಇಲ್ಲದಿದ್ರೆ ನಾವು ಎಂತ ಮಾಡ್ತೇವೆ, ಅದನ್ನು ಮಿಸ್ಇಂಟರ್ಪ್ರಿಟೇಷನ್, ತಪ್ಪು ರೀತಿಯಲ್ಲಿ ನಾವು ತಿಳಿತೇವೆ. ಅದು ಟೋಟಲಿ ದಿವ್ಯವಾದದ್ದು, ನಮ್ಮ ಇದಕ್ಕೆ ಈ ನೆಲೆಗೆ ಇಲ್ಲ. ಅದು ಅದಕ್ಕೆ 10ನೇ ಸ್ಕಂದದಲ್ಲಿ ಕೊಟ್ಟಿದ್ದಾರೆ. ಭಗವಾನ್ ಶ್ರೀಕೃಷ್ಣನು ಗೋಪಿಗರೊಂದಿಗೆ ನಡೆಸುವ ಲೀಲೆಗಳ ಆಧ್ಯಾತ್ಮಿಕ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೇರಿಸಲು
ಉಳಿದ 9 ಸ್ಕಂದಗಳು ಭಾಗವತವು ಓದುಗರನ್ನು ಸಿದ್ಧಪಡಿಸುತ್ತದೆ. ಈ 9 ಸ್ಕಂದ ನಾವು ಓದಿ ಸೆಟ್ ಆದ ಮೇಲೆ ಎಸ್ ನಾವು ಭಕ್ತರಾಗ್ತೇವೆ, ಮತ್ತೆ ನಮಗೆ ಅದು ಆ ಲೀಲೆಗೆ ನಮಗೆ ಎಂಟ್ರಿ ಆಗ್ಬೋದು. ಇಲ್ಲ ನಮಗೆ ಆಗ್ಲಿಕ್ಕಿಲ್ಲ. ನಾವೆಂತ ಮಾಡ್ತೇವೆ, ಅಲ್ಲಿ ನಮ್ಮ ತಲೆಯಲ್ಲಿ ಈಗ ಜಾಂಡಿಸ್ ಇದ್ದವನಿಗೆ ಎಲ್ಲವೂ ಹಳದಿ ಕಾಣ್ತದೆ. ಪ್ರಭು ಹೇಳ್ತಾರೆ ಜಾಂಡಿಸ್ ಹೋದ ಮೇಲೆ ಅವನಿಗೆ, ಯಾಕಂದ್ರೆ ಹಳದಿ ಕಾಣುವಂಥದ್ದು, ಯಾಕಂದ್ರೆ ಅವನ ಕಣ್ಣಿಗೆ ಆ ಜಾಂಡಿಸ್ ಉಂಟು, ಎಲ್ಲವೂ ಹಳದಿ ಕಾಣ್ತದೆ. ಶ್ರೀಲ ಜೀವ ಗೋಸ್ವಾಮಿ ಅವರ ಹೇಳಿಕೆ ಪ್ರಕಾರ ಭಗವಾನ್ ಕೃಷ್ಣನು ಬೇರೆ ಎಲ್ಲ ಅವತಾರಗಳ ಮೂಲ ಆಕಾರ. ಅಧಿಕಾರವಾಣಿಯಿಂದ ನುಡಿಯುವ ಬೇರೆ ಮೂಲ ಇದನ್ನೇ ಹೇಳುತ್ತದೆ. ಭಗವಾನ್ ಕೃಷ್ಣನ ಬೇರೆ ಯಾವುದೇ ಮೂಲದ ಅವತಾರವಲ್ಲ. ಅವನ ಪುರುಷ ಅವತಾರದಲ್ಲಿ ಅತ್ಯಂತ ಸತ್ಯದ ಎಲ್ಲ ಲಕ್ಷಣಗಳು ಸಂಪೂರ್ಣವಾಗಿ ಕಾಣಿಸಿಕೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ಭಗವಂತನು ಸ್ಪಷ್ಟವಾಗಿ ತನಗಿಂತ ಇರಿದಾದ ಅಥವಾ ಸಮಾನವಾದ ಸತ್ಯ ಇನ್ನೊಂದು ಇಲ್ಲ ಎಂಬುದನ್ನು ಘೋಷಿಸಿದ್ದಾನೆ. ಅಹಂ ಸರ್ವಸ್ಯ ಪ್ರಭೋ ಮತ್ತ ಸರ್ವಂ ಪ್ರವರ್ತದೆ ಇತಿ ಮತ್ವ ಭಜತೆಮ ಭೂತಭವ ಸಮನ್ವಿತ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಶ್ರೀಕೃಷ್ಣನು ತನ್ನ ಹೊರತು ಬೇರೊಂದು ಆಕಾರವನ್ನು ಹೊಂದಿಲ್ಲ ಎಂಬುದನ್ನು ಖಚಿತಪಡಿಸಲು ಸ್ವಯಂ ಎಂಬ ಪದವನ್ನು ಈ ಶ್ಲೋಕದಲ್ಲಿ ವಿಶೇಷವಾಗಿ ಬಳಸಲಾಗಿದೆ. ಬೇರೆ ಅವತಾರಗಳ ಬಗ್ಗೆ ಮಾತನಾಡುವಾಗ ಆಯಾ ಅವತಾರಗಳ ನಿರ್ದಿಷ್ಟ ಕಾರ್ಯಭಾರವನ್ನು ಗಮನಿಸಿ ಭಗವಾನ್ ಎಂಬ ಪದವನ್ನು ಬಳಸಲಾಗುವುದಾದರೂ ಎಲ್ಲ ಆ ಅವತಾರಗಳ ಪರಮ ಪುರುಷ ಎಂಬುದು ಕರೆಯಲಾಗುವುದಿಲ್ಲ. ಈ ಶ್ಲೋಕದಲ್ಲಿ ಬರುವ ಸ್ವಯಂ ಎಂಬ ಪದವು ಪಾರಮ್ಯವು ಸಾರಸರಸ್ವವು ಎಂಬುದನ್ನು ಸೂಚಿಸುತ್ತದೆ. ಸರ್ವಸ್ವ ನಾದ ಕೃಷ್ಣ ಅದ್ವಿತೀಯನಾಗಿದ್ದಾನೆ. ಅವನು ತನ್ನನ್ನು ತಾನೇ ಬೇರೆ ಬೇರೆ ಭಾಗಗಳಾಗಿ, ಅಂಶಗಳಾಗಿ ಮತ್ತು ಕಣಗಳಾಗಿ ವಿಸ್ತರಿಸಿಕೊಂಡಿದ್ದಾನೆ. ಸ್ವಯಂ ರೂಪ, ಸ್ವಯಂ ಪ್ರಕಾಶ, ತದೇಕಾತ್ಮ, ಪ್ರಭಾವ, ವೈಭವ, ವಿಲಾಸ, ಅವತಾರ, ಆವೇಶ ಮತ್ತು ಜೀವ ಇವೆ ಈ ವಿಸ್ತರಣೆಗಳು. ಈ ಎಲ್ಲ ವಿಸ್ತರಣೆಗಳಿಗೂ ಆಯಾ ವ್ಯಕ್ತಿಗಳಿಗೆ ಹೊಂದುವಂತೆ ಅನಂತವಾದ ಶಕ್ತಿಗಳನ್ನು ನೀಡಲಾಗಿದೆ. ಅಂದ್ರೆ ಎಲ್ಲ ವಿಸ್ತರಣೆಗಳಿಗೆ ಅನೇಕವಾದ ಕೃಷ್ಣ ಶಕ್ತಿ ನೀಡಿದ್ದಾನೆ. ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಪರಿಣಿತರಾಗಿರುವವರು ಸರ್ವಸ್ವ ನಾದ ಶ್ರೀ ಕೃಷ್ಣನು 64 ಪ್ರಮುಖ ಲಕ್ಷಣಗಳು ಹೊಂದಿದ್ದಾನೆ ಎಂದು ಸೂಕ್ಷ್ಮವಾಗಿ ಪರಿಶೀಲಿಸಿ ನುಡಿದಿದ್ದಾರೆ. ಭಗವಂತನ ಎಲ್ಲಾ ವಿಸ್ತರಣೆಗಳು ಮತ್ತು ವಿಸ್ತರಣಾಂಶಗಳು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ಬಗೆಯ ಲಕ್ಷಣಗಳು ಹೊಂದಿರುತ್ತದೆ. ಆದರೆ ಶ್ರೀಕೃಷ್ಣನು ಮಾತ್ರ 100ಕ್ಕೆ 100 ಲಕ್ಷಣಗಳು ಹೊಂದಿರುತ್ತಾನೆ ಮತ್ತು ಶ್ರೀಕೃಷ್ಣನ ಸ್ವಾಂಶ ವಿಸ್ತರಣೆಗಳಾದ ಸ್ವಯಂ ಪ್ರಕಾಶ, ತದೇಕಾತ್ಮ ಮತ್ತು ಅವತಾರ ಎನಿಸಿಕೊಳ್ಳುವುದು. ಎಸ್, ಎಲ್ಲ ವಿಷ್ಣು ತತ್ವಗಳ ಪ್ರತಿಶತ 93 ಆಧ್ಯಾತ್ಮಿಕ ಲಕ್ಷಣಗಳನ್ನು ಹೊಂದಿರುತ್ತವೆ. ಅವತಾರವು ಅಲ್ಲದೆ, ಆವೇಶವು ಅಲ್ಲದ, ಅವುಗಳಲ್ಲಿ ಮಧ್ಯಸ್ಥಿತಿಯಲ್ಲಿ ಅಲ್ಲದ ಶಿವನು ಹೆಚ್ಚು ಕಡಿಮೆ 84 ಲಕ್ಷಣ ಹೊಂದಿರುತ್ತಾನೆ. ಆದರೆ ಜೀವನದ ಬೇರೆ ಬೇರೆ ಮಟ್ಟಗಳಲ್ಲಿರುವ ಜೀವಿಗಳು ಗರಿಷ್ಠ 78 ಶತಾಂಶಗಳನ್ನು ಈ ಲಕ್ಷಣ ಹೊಂದಿರುತ್ತಾರೆ. ಭೌತಿಕ ಅಸ್ತಿತ್ವದ ಬದ್ಧ ಸ್ಥಿತಿಯಲ್ಲಿ ಜೀವಿಗಳು ಈ ಲಕ್ಷಣಗಳನ್ನು ಬಹಳ ಅಲ್ಪ ಪ್ರಮಾಣದಲ್ಲಿ ಜೀವಿಗಳು ಜೀವನ ಪುಣ್ಯಕರ್ಮಕ್ಕೆ ತಕ್ಕಂತೆ ಬದಲಾಗುವ ಪ್ರಮಾಣದಲ್ಲಿ ಹೊಂದಿರುತ್ತಾರೆ. ಜೀವಿಗಳಲ್ಲಿ ಅತ್ಯಂತ ಪರಿಪೂರ್ಣವಾದ ಬ್ರಹ್ಮ, ಅವನು ಒಂದು ವಿಶ್ವದ ಪರಮಾಧಿಕಾರಿ. ಆತನು 100ಕ್ಕೆ 78ರಷ್ಟು ಲಕ್ಷಣವನ್ನು ಪೂರ್ಣವಾಗಿ ಹೊಂದಿರುತ್ತಾನೆ. ಉಳಿದ ದೇವತೆಗಳು ಇದೇ ಲಕ್ಷಣವನ್ನು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತಾರೆ. ಮನುಷ್ಯ ಜೀವಿಗಳಂತೂ ಈ ಲಕ್ಷಣವು ತೀರಾ ಅಲ್ಪ ಪ್ರಮಾಣದಲ್ಲಿವೆ. ಮನುಷ್ಯ ಜೀವಿಯೊಬ್ಬ ಪರಿಪೂರ್ಣತೆಯನ್ನು ಮಾದರಿಯನ್ನು ಹೊಂದುವುದೆಂದರೆ 100ಕ್ಕೆ 72ರಷ್ಟು ಲಕ್ಷಣವನ್ನು ಪೂರ್ಣವಾಗಿ ಸಾಧಿಸುವುದು. ಎಸ್, ಇದ್ರ ಬಗ್ಗೆ ತಿಳಿಸ್ತೇನೆ ನೋಡಿ. ಈಗ ಬ್ರಹ್ಮನ ಹತ್ರ ಇರುವಂಥದ್ದು 50 ಗುಣಗಳು. ಈಗ ಈ ಆಸುರಿ ಗುಣ ಮತ್ತು ದೇವತೆ ಗುಣ ಮತ್ತು ಆಸುರಿ ಗುಣ ನಾವು 14ನೇ ಅಧ್ಯಾಯದಲ್ಲಿ ಕಲ್ತಿದ್ದೇವೆ. ಈಗ ಹೇಗಂದ್ರೆ ಬ್ರಹ್ಮನಲ್ಲಿದ್ದ 50 ಗುಣ, ಯಾಕಂದ್ರೆ ಬ್ರಹ್ಮ ಜೀವತತ್ವ. ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ್ರೆ, ಒಬ್ಬ ಭಕ್ತನಾದ್ರೆ ಅವನ ಹತ್ರ ಈ ಬ್ರಹ್ಮನಲ್ಲಿದ್ದ ಎಲ್ಲ 50 ಗುಣ ಬರ್ತದೆ. ಅದಕ್ಕೆ ಹೇಳುವಂಥದ್ದು 78, ಅಂದ್ರೆ 64ರಲ್ಲಿ 50 ಅಂದ್ರೆ 78%. ನೆಕ್ಸ್ಟ್ ಬರುವಂತದ್ದು ಶಿವ. ಶಿವ ಅಂದ್ರೆ ಇನ್ ಬಿಟ್ವೀನ್, ನೈದರ್ ಜೀವತತ್ವ ನಾರ್ ವಿಷ್ಣು ತತ್ವ, ಇನ್ ಬಿಟ್ವೀನ್ ಅಂದ್ರೆ ಹಾಲು ವಿಷ್ಣು, ಮೊಸರು ಶಿವ. ಅವನ ಹತ್ರ 5 ಜಾಸ್ತಿ ಉಂಟು. ಮತ್ತೆ ಎಲ್ಲ ವಿಷ್ಣು ತತ್ವ, ನಾರಾಯಣ ಎಲ್ಲ ವಿಷ್ಣು ತತ್ವ 60. ಅಂದ್ರೆ ಈ ಒಂದು 55 ಆದ್ರೆ 64ರಲ್ಲಿ 55 84%. ಮತ್ತೆ 64ರಲ್ಲಿ 60 ಅಂದ್ರೆ ಅದಕ್ಕೆ
93%. ಅದು ಎಲ್ಲ ವಿಷ್ಣು ತತ್ವ. ಆದ್ರೆ ಕೃಷ್ಣನ ಹತ್ರ 64. ಅದು 4 ಎಕ್ಸ್ಟ್ರಾ ಯಾವುದೆಲ್ಲ, ಒಂದು ಲೀಲಾ ಮಾಧುರ್ಯ, ವೇಣು ಮಾಧುರ್ಯ, ರೂಪ ಮಾಧುರ್ಯ, ಭಕ್ತ ಮಾಧುರ್ಯ. ಈ 4 ಕೃಷ್ಣ ಹತ್ರ ಉಂಟು. ಅದು ಬೇರೆ ಯಾವುದು ವಿಷ್ಣು ತತ್ವದ ಇಲ್ಲ. ವೇಣು ಮಾಧುರ್ಯ ಅಂದ್ರೆ ಕೃಷ್ಣ ಫ್ಲೂಟ್ ಅನ್ನು ಬಾರಿಸುವಂಥದ್ದು. ರೂಪ ಮಾಧುರ್ಯ, ಕೃಷ್ಣನ ರೂಪ ತುಂಬಾ ಚಂದ. ಮತ್ತೆ ರೂಪ ಮಾಧುರ್ಯ, ಲೀಲಾ ಮಾಧುರ್ಯ, ಕೃಷ್ಣನ ಲೀಲೆಗಳೆಲ್ಲ ತುಂಬಾ ಚಂದ. ಮತ್ತೆ ಭಕ್ತ ಮಾಧುರ್ಯ, ಕೃಷ್ಣನ ಭಕ್ತರು ಅಂದ್ರೆ ಕೃಷ್ಣನಲ್ಲಿ ಹೆಗಲಲ್ಲಿ ಕೈ ಹಾಕುವುದು, ಈ ರೀತಿ ಬೇರೆ ಯಾವುದು ವಿಷ್ಣು ತತ್ವದಲ್ಲಿ ಇಲ್ಲ. ಅಂದ್ರೆ ತುಂಬಾ ಡಿಸ್ಟೆನ್ಸ್ ಉಂಟು. ಹಾಗಾಗಿ ಈ 4 ಎಕ್ಸ್ಟ್ರಾ ಉಂಟು. ಹಾಗಾಗಿ ಕೃಷ್ಣ 100%. ಇದನ್ನು ನಾವು ತಿಳಿಬೇಕು. ಹಾಗೆ ಪ್ರಭುಪಾದ ಹೇಳ್ತಾರೆ, ಈಗ ನಾವು ಬ್ರಹ್ಮನಲ್ಲಿದ್ದ 50 ಗುಣಗಳು ಪಡೆದ್ರೆ ನಮಗೆ ಗೋಲೋಕ ಹೋಗ್ಲಿಕ್ಕೆ ಎಂಟ್ರಿ ಉಂಟಂತ ಪ್ರಭುಪಾದ ಹೇಳ್ತಾರೆ. ಜೀವಿಯು ಶಿವ, ವಿಷ್ಣು ಅಥವಾ ಭಗವಾನ್ ಕೃಷ್ಣರಷ್ಟು ಲಕ್ಷಣ ಹೊಂದುವುದು ಅಸಾಧ್ಯ. ನೋಡಿ, ಒಬ್ಬ ಜೀವಿಯು 78% ಪ್ರಮಾಣದಷ್ಟು ಆಧ್ಯಾತ್ಮಿಕ ಲಕ್ಷಣವನ್ನು ಪೂರ್ಣವಾಗಿ ಸಾಧಿಸುವುದು ಮೂಲಕ ದೈವತ್ವವನ್ನು ಪಡೆಯಬಹುದು. ಆದರೆ ಅವನು ಶಿವ, ವಿಷ್ಣು ಅಥವಾ ಕೃಷ್ಣರಂತೆ ದೇವರಾಗುವುದು ಎಂದಿಗೂ ಸಾಧ್ಯವಿಲ್ಲ. ಆದರೆ ಮುಂದೊಂದು ಕಾಲದಲ್ಲಿ ಜೀವಿಯು ಬ್ರಹ್ಮನಾಗಬಹುದು. ಅಂದ್ರೆ ಈ 50 ಕ್ವಾಲಿಟಿ ಪಟ್ಟರೆ ನಮಗೆ ಮತ್ತೆ ಬ್ರಹ್ಮನಾಗಬಹುದು ಅಂತ ನಮಗೆ ಹುದ್ದೆ ಸಿಗಬಹುದು. ಭಗವತ್ ಭಕ್ತರಾದ ಜೀವಿಗಳು ಆಧ್ಯಾತ್ಮ ಆಕಾಶದ ಲೋಕಗಳಲ್ಲಿ ಜೀವಿಸುತ್ತಾರೆ. ಅವರೆಲ್ಲ ಭಗವಂತನ ಶಾಶ್ವತ ಸಹವಾಸಿಗಳು. ಹರಿಧಾಮ, ಮಹೇಶಧಾಮ ಮೊದಲಾದ ಬೇರೆ ಬೇರೆ ಆಧ್ಯಾತ್ಮಿಕ ಲೋಕಗಳಲ್ಲಿ ಅವರು ಭಗವಂತನ ಸಹವಾಸದಲ್ಲಿ ವಾಸಿಸುತ್ತಾರೆ. ಈ ಎಲ್ಲ ಆಧ್ಯಾತ್ಮಿಕ ಲೋಕಗಳಲ್ಲಿ ಅತ್ಯುನ್ನತವಾದದ್ದು ಕೃಷ್ಣ ಲೋಕ ಅಥವಾ ಗೋಲೋಕ ವೃಂದಾವನ. 72% ಲಕ್ಷಣಗಳು ಸಂಪೂರ್ಣವಾಗಿ ಸಾಧಿಸಿರುವ ಪರಿಪೂರ್ಣ ಜೀವಿಗಳು ಭೌತಿಕ ಶರೀರವನ್ನು ತ್ಯಜಿಸಿದ ಅನಂತರ ಕೃಷ್ಣ ಲೋಕವನ್ನು ಪ್ರವೇಶಿಸುವ ಅರ್ಹತೆ ಪಡೆಯುತ್ತಾರೆ. ಈಗ 78 ನಿಮ್ಮ ಹತ್ರ ಪರ್ಸೆಂಟೇಜ್ ಅಂದ್ರೆ 50 ಗುಣಗಳು ಬ್ರಹ್ಮನಿಂದ ಅದು ಸಿಕ್ಕಿದ್ರೆ ನಿಮ್ಗೆ ಗೋಲೋಕ ಕೃಷ್ಣ ಲೋಕಕ್ಕೆ ಹೋಗ್ಲಿಕ್ಕೆ ನಿಮ್ಗೆ ಎಂಟ್ರಿ ಸಿಗ್ತದೆ. ಎಸ್. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿಗೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್.